ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಅಶ್ವಿನಿ ಹೇರ್ ಆಯಿಲ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ಹಾಯ್, ನಮಸ್ತೆ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ನಮ್ಮ ಟಿವಿ ಮತ್ತು ವಿಟಮಿನ್ ಎ ಡಿ ಇ ಇರುವಂತಹ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವಂತಹ ನಮ್ಮ ಸವಿರುಚಿ ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ನಮ್ಮ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಫ್ರಮ್ ಭದ್ರಾವತಿ. ಹಾಗೆಯೇ ಮಸಾಲೆಗಳಲ್ಲಿ 40 ವರ್ಷಗಳ ಇತಿಹಾಸ ಇರುವಂತಹ ಯಾವುದೇ ಕೆಮಿಕಲ್ ಇಲ್ಲದೆ ಒನ್ ಆಫ್ ದಿ ಬೆಸ್ಟ್ ಮಸಾಲೆ, ದಟ್ ಈಸ್ ಅರುಣಾ ಮಸಾಲೆಗಳು, ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಅಶ್ವಿನಿ ಹೇರ್ ಆಯಿಲ್. ಸೊ ವೀಕ್ಷಕರೇ, ಪ್ರತಿ ದಿವಸಗಳು ನಮ್ಮ ಅಡುಗೆ ಮನೆಯಲ್ಲಿ ವಿಭಿನ್ನವಾದಂತಹ ರೆಸಿಪೀಸ್ಗಳು ಅಡುಗೆ ಇಲ್ಲಿ ರೆಡಿ ಆಗುತ್ತೆ. ಆ್ಯಂಡ್ ಅದನ್ನು ಹೇಳ್ಕೊಡ್ಲಿಕ್ಕೆ ಒಂದು ಗೆಸ್ಟ್ಗಳಂತೂ ಖಂಡಿತವಾಗ್ಲೂ ಬರ್ತಾರೆ. ಆ್ಯಂಡ್ ಎಪಿಸೋಡ್ ಎಂಡ್ ಮಾಡಿದಾಗ ನಾನು ಹೇಳ್ತಾ ಇರ್ತೇನೆ, ಮುಂದಿನ ಸಂಚಿಕೆಗೆ ನೀವು ಕೂಡ ಬಂದು ನಮ್ಮ ಅಡುಗೆ ಮನೆಯಲ್ಲಿ ಅಡುಗೆ ಹೇಳ್ಕೊಡ್ಬೋದು ಅಂತ ಹೇಳಿ. ಸೊ ಖಂಡಿತವಾಗ್ಲೂ ಇದೇ ಥರ ಅದೆಷ್ಟೋ ಗೆಸ್ಟ್ಗಳು ಬಂದು ಹೊಸ ರೆಸಿಪೀಸ್ಗಳನ್ನ ನಮಗೆ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಆ್ಯಂಡ್ ಇವತ್ತು ನಮ್ಮ ಅಡುಗೆ ಮನೆಯಲ್ಲಿ ಹೊಸತು ರೆಸಿಪಿ ಹೇಳ್ಕೊಡ್ಲಿಕ್ಕೆ ನಮ್ಮ ಜೊತೆಗೆ ಗೆಸ್ಟ್ ಆಗಿ ಮಿಸ್ ಅಮಿತಾ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಹಾಯ್ ಅಮಿತಾ ಅವರೇ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನನ್ಗನ್ಸುತ್ತೆ ನಾವಿವತ್ತು ಪರಿಸರದ ಬಗ್ಗೆ ಏನಾದರೂ ಜಾಗೃತಿ ಹೊರಡಿಸ್ಲಿಕ್ಕೆ ಹೊರಟಾಗುಂಟು. ನೀವು ಹಸಿರು ಹಾಕಿದ್ದೀರಾ, ನಾನು ಒಂಥರ ಹಸಿರು ಹಾಕಿದ್ದೇನೆ. ಬಟ್ ಎನಿವೈ, ಪರಿಸರವನ್ನು ರಕ್ಷಿಸಿ ಅನ್ನುವಂಥ ಥೀಮೇ ತಗೊಳ್ಬೇಕಾದ್ರೆ ಅಲ್ವಾ? ಬಟ್ ಎನಿಹವ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಸೊ ಏನು ಅಡುಗೆ ಹೇಳ್ಕೊಡ್ತಾ ಇದ್ರಿ ಇವತ್ತು ಅಡುಗೆ ಮನೇಲಿ? ದೋಸೆ. ಸೊ ಯಾವ ದೋಸೆ? ಬೇಸಿಕಲಿ ದೋಸೆ ಅಂತ ಏನಿಲ್ಲ, ದಿಢೀರ್ ದೋಸೆ, ಫಾಸ್ಟ್ ಮಾಡುವಂಥದ್ದು. ಸೊ ಬ್ಯುಸಿ ಜನರೇಷನ್ಗೆ ಫಾಸ್ಟ್ ಮಾಡುವಂತಹ ರೆಸಿಪಿ. ಎಸ್. ಆನಂತರ ಇನ್ನೊಂದು ರೆಸಿಪಿ ಅದಕ್ಕೆ ಕಾಂಬಿನೇಷನ್. ಫೈನ್, ಹೋಗುವಾಗಾದ್ರೆ ಕಿಚನಿಗೆ ಬನ್ನಿ. ಎಸ್ ಅಮಿತಾ ಅವರೇ, ಸೊ ಫಸ್ಟ್ ಹಾಗಾದರೆ ನಾವು ದೋಸೆ ಮಾಡ್ಕೊಳ್ಳೋದಲ್ವಾ? ಓಕೆ. ಸೊ ಬಟ್ ಯೂಶ್ವಲಿ ದೋಸೆ ನಾವು ಅಕ್ಕಿಯನ್ನು ರುಬ್ಬಿ ಎಲ್ಲ ಮಾಡ್ತೇವೆ. ಬಟ್ ಇದರಲ್ಲಿ ಅಕ್ಕಿಯೇ ಕಾಣ್ತಾ ಇಲ್ಲ. ಯಾವುದನ್ನು ಯೂಸ್ ಮಾಡ್ಕೊಂಡು ದೋಸೆ ಮಾಡ್ತಾ ಇರೋದು? ಇದು ಸಜ್ಜಿಗೆ ಮಾಡ್ತೇವಲ್ಲ, ಓಕೆ, ರವಾ ಮತ್ತೆ ಗೋಧಿ ಹಿಟ್ಟು, ಕಡಲೆ ಹಿಟ್ಟು. ಓ, ಗೋಧಿ ಹಿಟ್ಟು, ರವಾ ಮತ್ತು ಕಡಲೆ ಹಿಟ್ಟು ಇದನ್ನು ಬಳಸ್ಕೊಂಡು ಮಾಡುವಂಥದ್ದು. ಫೈನ್, ಸ್ಟಾರ್ಟ್ ಮಾಡುವಾಗಾದ್ರೆ ತಗೊಳ್ಳಿ. ಫಸ್ಟಿಗೆ ಮಿಕ್ಸ್ ಮಾಡಿ ಇಟ್ಕೊಳ್ಬೇಕು. ಸರಿ. ಕಡಲೆ ಹಿಟ್ಟು ಹಾಕಿ. ಇದೆಷ್ಟು? ಅರ್ಧ ಕಪ್ಪಿನಷ್ಟು ಸಾಕಾಗುತ್ತಲ್ವಾ? ಸಾಕು. ಕ್ವಾಂಟಿಟಿ ಮೇಲೆ. ಹಾಂ. ರವಾ. ಹಾಕಿ. ಸೊ ಇದನ್ನು ಫ್ರೈ ಮಾಡಲಿಕ್ಕೆ ಅದೆಲ್ಲ ಏನಿಲ್ಲ? ಓಕೆ. ಗೋಧಿ ಹಿಟ್ಟು. ಸರಿ. ಮೊಸರು ಹಾಕಿ. ಮೊಸರು ಹಾಕ್ಲಿಕ್ಕಿದೆಯಾ? ಓಕೆ. ಸೊ ಎಷ್ಟು ಹಾಕಬೇಕು ಅಂದರೆ ಯಾವ ಥರ ದೋಸೆ ಬರುತ್ತೆ? ಅಂದರೆ ನೀರು ದೋಸೆ ಥರನಾ ಅಥವಾ ಹದ ದೋಸೆ ಥರನಾ, ಹೇಗೆ? ಇದು ಸ್ವಲ್ಪ ಹದ ದೋಸೆ ಥರನೇ ಬರುತ್ತೆ. ಓಕೆ. ಈರುಳ್ಳಿ. ಹಸಿಮೆಣಸು. ಓಕೆ. ಇದೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋದು. ಮತ್ತೆ ಟೊಮ್ಯಾಟೊ. ಓಕೆ. ಸೊ ಎಲ್ಲವೂ ಒಂದು ಅರ್ಧ ಕಪ್ನಷ್ಟು ಹಾಕೋದು. ಓಕೆ. ಒಗ್ಗರಣೆ ಸೊಪ್ಪು. ಹೀಗೆ ಕಟ್ ಮಾಡಿ ಹಾಕಿದೆ ಸರ್. ಓಕೆ. ಇದು ಉಪ್ಪು. ಓಕೆ. ಮಿಕ್ಸ್ ಮಾಡ್ಕೊಳ್ಳೋದಾ? ತಗೊಳ್ಳಿ. ಸೊ ಹಾಗಾದರೆ ಕಾವಲಿ ಇಟ್ಟು ಬಿಡುವ ಹಾಗಾದರೆ ಅಲ್ವಾ? ಇದೊಂದು 5 ಮಿನಿಟ್ಸ್ ಇಡ್ಲಿಕ್ಕಿದೆಯಾ? ಓಕೆ, ಫೈನ್. ಸ್ವಲ್ಪ ನೀರು ಬೇಕಾ? ಹಾಕ್ಲಿಯಾ?
ಬೇಕಾ ಸ್ವಲ್ಪ? ಸಾಕಾ ಅಥವಾ ಬೇಕಾ ನೀರು? ಸಾಕು. ಸಾಕು. ಸ್ವಲ್ಪ ರೆಸ್ಟ್ ಮಾಡಬೇಕಲ್ಲ? ಸರಿ, ಹಾಗಾದ್ರೆ ನಾವು ಅಷ್ಟೊತ್ತಲ್ಲಿ ಕಾವಲಿ ಬಿಸಿ ಆಗ್ತಾ ಇರಲಿ. ಓಕೆ, ಎಣ್ಣೆ ಬೇಕಾಗುತ್ತಾ? ಬೇಕು ಸರ್. ಸೊ ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸೊ ವಿಟಮಿನ್ ಭರಿತವಾದಂಥ ಎಣ್ಣೆ ಸಾಕಾ? ಹಾಂ ಸರ್. ಓಕೆ, ಸೊ ಇದು 5 ಮಿನಿಟ್ಸ್ ರೆಸ್ಟ್ ಆಗಬೇಕು ಅಥವಾ ಆ್ಯಕ್ಚುಲಿ ಮುಂಚಿನ ದಿವಸ ಮಾಡಿಟ್ರೆ ಹಾಳಾಗುತ್ತಾ ಅಂತಲ್ವಾ? ನೀರುಳ್ಳಿ ಹಾಕಿರ್ತೇವೆ, ಟೊಮ್ಯಾಟೊ ಇರುತ್ತೆ. ಸೊ ಒಂದು ಮಾಡೋದಕ್ಕಿಂತ ಒಂದು 10-15 ನಿಮಿಷ ಮುಂಚೆ ಮಾಡಿಟ್ರು ಓಕೆ ಅಲ್ವಾ? 5 ಮಿನಿಟ್ಸ್ ಇಟ್ಟರೆ ಸಾಕಾಗುತ್ತೆ. ಓಕೆ ಓಕೆ, ಸೊ ರೆಸ್ಟ್ ಆಯಿತು ಅಂತ ಕಾಣುತ್ತೆ. ಕಂಟಿನ್ಯೂ ಮಾಡುವಲ್ಲ? ಎಸ್. ಸೊ ಮುಚ್ಚಿಡ್ಬೇಕು ಇದನ್ನು? ಹಾಂ ಸರ್. ಓಕೆ, ಸೊ ಈ ದೋಸೆ ಬೇಸಿಕಲಿ ಏನಂತ ಹೇಳಿದ್ರೆ ಇದರಲ್ಲಿ ಟೊಮ್ಯಾಟೊ ಈರುಳ್ಳಿ ಹಾಕಿರೋದ್ರಿಂದ ಒಂಥರ ಇದಕ್ಕೆ ಸೈಡ್ ಡಿಶ್ನ ಅಗತ್ಯವೂ ಇಲ್ಲದ ಥರನೇ ಇರುತ್ತೆ ಅಲ್ವಾ? ಅಂದರೆ ಈ ಪಲ್ಯಕ್ಕೆ ಹಾಕುವಂಥ ಎಲ್ಲ ವಸ್ತುಗಳು ಅದರಲ್ಲೇ ಇರೋದ್ರಿಂದ ಸ್ವಲ್ಪ ಬೇರೆನೇ ಟೇಸ್ಟ್ ಕೊಡುತ್ತೆ ಅಂತ ಕಾಣುತ್ತೆ ಅಲ್ವಾ? ಹಾಗಿದೆಯಾ? ಓಕೆ, ಮುಚ್ಚುದಾ? ಹಾಂ ಸರ್. ಓಕೆ, ಡನ್. ಸೊ ಒಂದು ಕಡೆ ಚೆನ್ನಾಗಿ ಬೆಂದರೆ ಇನ್ನೊಂದು ಮೇಲ್ಗಡೆಯಿಂದ ಈ ಟೊಮ್ಯಾಟೊ ಈರುಳ್ಳಿ ಅದು ಸ್ವಲ್ಪ ಬೇಯಲಿಕ್ಕೆ ಜಾಸ್ತಿ ಟೈಮ್ ತಗೊಳುತ್ತೆ ಅಲ್ವಾ? ಲೋ ಫ್ಲೇಮಲ್ಲಿ ಲೋ ಫ್ಲೇಮಲ್ಲಿ ಇಟ್ಟರೆ ಬೆಟರ್. ಅಂದರೆ ಇದರಲ್ಲಿ ಅದಲ್ಲದೆ ನಾವು ರವೆ ಹಾಕಿರ್ತೇವೆ, ಸೊ ಅದೆಲ್ಲವೂ ಸ್ವಲ್ಪ ಬೇಯಲಿಕ್ಕೆ ಟೈಮ್ ಅಲ್ವಾ? ಸೊ ನೀವು ಹೇಳ್ದಾಗೇ ಫಾಸ್ಟ್ ಅಂತೂ ಆಗುತ್ತೆ ಇದು ಅಲ್ವಾ? ಮಾತ್ರ ಬೇಯಲಿಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಸೊ ನಾವು ರುಬ್ಬೇಕಂತ ಇಲ್ಲ, ಮತ್ತು ಅದೆಲ್ಲ ಮಿಕ್ಸ್ ಹಾಕಿ ಮುಂಚಿನ ದಿವಸ ಇಡಬೇಕಂತ ಇಲ್ಲ, ಫಾಸ್ಟ್ ಆಗುವಂಥ ದೋಸೆ ಇದು. ಸ್ವಲ್ಪ ಬೇಯಲಿಕ್ಕೆ ಟೈಮ್. ಹೌದು. ಆಗಿದೆಯಾ? ಗ್ಯಾಸ್ ಆಫ್ ಮಾಡೋದಾ? ಹಾಂ. ಓಕೆ, ಹಾಕಿ ಸರ್ವ್ ಮಾಡ್ಕೊಳ್ಳಲ್ಲ? ದೋಸೆ. ಓಕೆ, ದಿಢೀರ್ ದೋಸೆ ಅಲ್ವಾ? ಎಸ್. ಸೊ ತುಂಬಾ ಫಾಸ್ಟ್ ಆಯಿತು. ನನಗನ್ನಿಸುತ್ತೆ ನೀವು ಏನು ಹೆಸರು ಬೇಕಾದರೂ ಇಟ್ಕೊಳ್ಬೋದು. ನನಗೆ ನೋಡುವಾಗಂತೂ ಒಂಥರ ಟೊಮ್ಯಾಟೊ ಇದೆಲ್ಲ ಹಾಕಿ ಒಂಥರ ಆಮ್ಲೆಟ್ ಥರನೂ ಕಾಣ್ತಾ ಇದೆ. ಬಟ್ ದೋಸೆ ಆಮ್ಲೆಟ ನನಗೂ ಕನ್ಫ್ಯೂಷನ್ ಇದೆ. ಟೇಸ್ಟಲ್ಲೇ ಗೊತ್ತಾಗುತ್ತೆ ಇದು ದೋಸೆ ಅಂತ ಹೇಳಿ. ಸೊ ಯಾವ ರೀತಿ ಮಾಡ್ಕೊಳ್ಳೋದು ಇದನ್ನು ನೋಡ್ಕೊಂಡು. ದಿಢೀರ್ ದೋಸೆ ತಯಾರಿಸುವ ವಿಧಾನ: ಮೊದಲು ಅರ್ಧ ಕಪ್ ಕಡಲೆ ಹಿಟ್ಟಿಗೆ ಅರ್ಧ ಕಪ್ ರವೆ, 1 ಕಪ್ ಗೋಧಿ ಹಿಟ್ಟು, ಸ್ವಲ್ಪ ಮೊಸರು, ಹೆಚ್ಚಿದ ಈರುಳ್ಳಿ, ಹಸಿಮೆಣಸು, ಟೊಮ್ಯಾಟೊ, ಕರಿಬೇವು, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕಲಸಿ 5 ನಿಮಿಷ ನೆನೆಯಲು ಇಟ್ಟು ಕಾದ ತವಾದ ಮೇಲೆ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ದೋಸೆ ಹುಯ್ದು 2 ಕಡೆ ಕಾಯಿಸಿಕೊಳ್ಳಿ. ಈಗ ಬಿಸಿ ಬಿಸಿ ದಿಢೀರ್ ದೋಸೆ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಸವಿಯಲು ಬಲು ರುಚಿ. ಸೊ ದೋಸೆ ಅಂತೂ ರೆಡಿ ಆಯಿತು. ಸೊ ಇದಕ್ಕೆ ನೆಂಚ್ಕೊಳ್ಳಿಕ್ಕೆ ಒಂದು ಸ್ಪೆಷಲ್ ಚಟ್ನಿ ರೆಡಿ ಆಗಲಿಕ್ಕಿದೆ.
ಸೊ ಚಟ್ನಿ ಅಂತೂ ಕೂಡ ಫಾಸ್ಟ್ ಆಗುತ್ತೆ ಅಲ್ವಾ. ಸೊ ಎಲ್ಲ ಇಂಗ್ರೀಡಿಯೆಂಟ್ ನಾವು ರೆಡಿ ಮಾಡಿ ಇಟ್ಟಿರ್ತೇವೆ, ಅಲ್ಲಿ ತನಕ ನೀವು ತಗೊಳ್ಳಿ ಒಂದು ಸಣ್ಣ ಬ್ರೇಕ್. ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅವರು ಅರ್ಪಿಸುವಂತಹ ನಮ್ಮ ಸವಿರುಚಿ ಅಡುಗೆ ಮನೆ ನಮ್ದು ಹೊಸ ರುಚಿ ನಿಮ್ದು ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಫ್ರಮ್ ಭದ್ರಾವತಿ. ಸೊ ಬೆಳಿಗ್ಗೆದು ಬ್ರೇಕ್ಫಾಸ್ಟ್ ಮಾಡಬೇಕು ಅಥವಾ ಮಧ್ಯಾಹ್ನದ ಒಂದು ಬೊಂಬಾಟ್ ಭೋಜನ ಆಗಬೇಕು ಅಥವಾ ರಾತ್ರಿ ಹೊತ್ತು ಊಟ ಆಗಬೇಕಾದ್ರೂ ಖಂಡಿತವಾಗ್ಲೂ ಕುಚ್ಚಲಕ್ಕಿ ಯೂಸ್ ಬೀಳುತ್ತೆ. ಆ್ಯಂಡ್ ಇದಕ್ಕೆ ಬೆಸ್ಟ್ ಚಾಯ್ಸ್ ಅಂತ ಹೇಳಿದರೆ ದಟ್ ಈಸ್ ಸಂತೋಷ್ ರೈಸ್ ಮಿಲ್ಸ್ ರವರ ಕುಚ್ಚಲಕ್ಕಿ ಅಂತ ಹೇಳ್ಬೋದು. ಹಾಗೆಯೇ ದಿಢೀರ್ ಪದಾರ್ಥಗಳಾಗುವಾಗ ರೆಡಿ ಮಸಾಲಗಳಿದ್ರೆ ತುಂಬಾ ಯೂಸ್ ಬೀಳುತ್ತೆ. ಸೊ ವಿ ಹ್ಯಾವ್ ದ ಬೆಸ್ಟ್ ಮಸಾಲ ದಟ್ ಈಸ್ ಅರುಣಾ ಮಸಾಲೆಗಳು, ಟ್ರೈಡ್ ಆ್ಯಂಡ್ ಟೇಸ್ಟ್ ಸಿನ್ಸ್ 1980. ಹಾಗೆಯೇ ನಿಮ್ಗೆ ಗೊತ್ತೇ ಇದೆ ಅಶ್ವಿನಿ ಹೇರ್ ಆಯಿಲ್ ಮತ್ತು ಪೋಸ್ಟ್ ಮ್ಯಾನ್ ತೂರ್ ದಾಲ್. ಸೊ ವೀಕ್ಷಕರೇ, ಒಂದು ರೆಸಿಪಿ ರೆಡಿ ಆಗಿದೆ. ಸೊ ನಾವದನ್ನು ಟೊಮ್ಯಾಟೊ ಆಮ್ಲೆಟ್ ಅಂತ ಹೇಳ್ತೇವೆ, ಒಂಥರ ದಿಢೀರ್ ದೋಸೆ ಅದು. ಸೊ ನೆಕ್ಸ್ಟ್ ಅದಕ್ಕೆ ಕಾಂಬಿನೇಷನ್ ಇರುವಂತಹ ಚಟ್ನಿ. ಸೊ ಬನ್ನಿ. ಎಸ್, ಸೊ ಚಟ್ನಿ ಮಾಡ್ತಾ ಇರೋದು. ಸೊ ಯಾವುದ್ರ ಚಟ್ನಿ ಈಗ ಮಾಡ್ತಾ ಇರೋದು ನಾವು? ತೆಂಗಿನಕಾಯಿ ತುರಿಯ ಚಟ್ನಿ. ಓಕೆ ಫೈನ್, ಸ್ಟಾರ್ಟ್ ಮಾಡುವ. ಹೇಗೆ? ಮಿಕ್ಸಿ ಬೇಕಾಗುತ್ತಲ್ವಾ? ತೆಂಗಿನಕಾಯಿ, ಓಕೆ, ಹಸಿಮೆಣಸಿನಕಾಯಿ, ಬೆಳ್ಳುಳ್ಳಿ ಸ್ವಲ್ಪ. ಓಕೆ. ಸೊ ಬೆಳ್ಳುಳ್ಳಿಯನ್ನು ಜಜ್ಜಿ ಹಾಕೋದಲ್ವಾ? ಹಾಂ, ಓಕೆ. ಕರಿಬೇವು, ರುಚಿಗೆ ತಕ್ಕಷ್ಟು ಉಪ್ಪು. ಸೊ ಈ ಚಟ್ನಿಯಲ್ಲಿ ನಂಗೆ ಜಾಸ್ತಿಯಾಗಿ ಹಸಿಮೆಣಸೇ ಜಾಸ್ತಿ ಕಾಣ್ತಾ ಇದೆ. ಅಂದರೆ ಖಾರ ಜಾಸ್ತಿ ಇರಲಿ ಅಂತ ಹೇಳ ಅಥವಾ ಹಸಿಮೆಣಸಿನಕಾಯಿದ್ದೇ ಚಟ್ನಿನ ಮಾಡ್ತಾ ಅಲ್ಲ ಇರೋದು? ಸರ್, ಖಾರ ಜಾಸ್ತಿ, ಖಾರ ಜಾಸ್ತಿ ಇರಲಿ ಅಂತ ಹೇಳಿ. ಟೇಸ್ಟಿ. ಓಕೆ ಓಕೆ, ಇಷ್ಟೇನಾ? ಸ್ವಲ್ಪ ನೀರು. ನೀರು, ಓಕೆ. ಸಾಕಲ್ಲ? ಬಾಣಲೆ ಬೇಕಾಗುತ್ತಾ? ಗ್ಯಾಸ್ ಹಚ್ಚಲಿಯಾ? ಓಕೆ. ಆಯಿಲ್. ಆಯಿಲ್ ಬೇಕಾ? ಹಾಕ್ಲಿ? ಸಾಕಾ? ಇದು ಸಾಸಿವೆ ಮತ್ತು ಜೀರಿಗೆ. ಓಕೆ. ಬೆಳ್ಳುಳ್ಳಿ ರುದ್ದಿ ಇಟ್ಕೊಂಡು. ಓಕೆ. ಸೊ ಇದೊಂಥರ ಒಗ್ಗರಣೆ ಹಾಕಿದಾಗೆ ಅಲ್ವಾ? ಹಾಂ ಸರ್. ಹ್ಞೂ. ಸೊ ಇದು ಚಟ್ನಿ ಅಂದರೆ ದೋಸೆಗಂತಲೇ ನೀವು ಮಾಡಿರೋದು ಅಥವಾ ಊಟಕ್ಕೂ ಆಗುತ್ತಾ ಅಥವಾ ಯಾವ ಥರ? ಅಂದರೆ ಬೇಸಿಕಲಿ ಕಾಯಿ ಚಟ್ನಿ ಆಲ್ಮೋಸ್ಟ್ ಎಲ್ಲರೂ ಮಾಡ್ತಾರೆ ಅಲ್ವಾ? ಬಟ್ ಇದರಲ್ಲಿ ಅಂದರೆ ನೀವು ಅದಕ್ಕಂತಲೇ ಕಾಂಬಿನೇಷನ್ ಮಾಡಿರೋದಾ ಹೇಗೆ? ಯಾವುದಕ್ಕಾದ್ರೂ ಇಡ್ಲಿಗೆ, ದೋಸೆ, ಯಾವುದಕ್ಕೂ ಆಗುತ್ತೆ. ಸೊ ಬ್ರೇಕ್ಫಾಸ್ಟ್, ಎನಿ ಬ್ರೇಕ್ಫಾಸ್ಟಿಗೂ ಸೈಡ್ ಡಿಶ್ ಥರ ಈ ಚಟ್ನಿ ಆಗುತ್ತೆ ಹಾಗಾದರೆ? ಓಕೆ. ಸಾಕಾ? ಆಫ್ ಮಾಡಲಿಯಾ? ಓಕೆ ಓಕೆ. ಇನ್ನು ಇದು ಕೆಳಗೆ ಇಳಿಸಿ ಇದನ್ನು ಹಾಕಬೇಕು ಚಟ್ನಿ. ಇದಕ್ಕೆ ಹಾಕುದಾ? ಓಕೆ. ಹಾಕ್ಲಿ ಇದಕ್ಕೆ? ಇದಕ್ಕೆ ಟೊಮೆಟೊ ಈರುಳ್ಳಿ ಹಾಕಿದರೆ ಓಕೆ. ಸೊ ಇದಕ್ಕೆ ಗ್ಯಾಸ್ ಅವಶ್ಯಕತೆ ಇಲ್ವಾ? ಬೇಡ. ಬೇಡ. ಓಕೆ. ಸೊ ಟೊಮೆಟೊ ಈರುಳ್ಳಿ ಇದೇ ಹಸಿ ಹಾಕಿ ಬಿಡೋದು? ಹಸಿ. ಓಕೆ. ಸೊ ಇದೇ ಸ್ವಲ್ಪ ಅಂದರೆ ಯೂಶ್ವಲಿ ಚಟ್ನಿ ಮಾಡಿ ಅದಕ್ಕೆ ಆಮೇಲೆ ಒಗ್ಗರಣೆ ಹಾಕ್ತಾರೆ, ಅಲ್ಲಿಗೆ ಫಿನಿಶ್.
ಅಥವಾ ಅದನ್ನು ಬೇಯಿಸಿ ಏನಾದರೂ ಅದಕ್ಕೆ ಮಿಕ್ಸ್ ಮಾಡ್ತಾರೆ ಅದೊಂಥರ. ಸೊ ಇದರಲ್ಲಿ ಈ ಥರ ಮಾಡಿಕೊಂಡ್ರೆ ಸ್ವಲ್ಪ ಇದು ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಇರುತ್ತೆ. ಓಕೆ ಫೈನ್. ಸೊ ಆಯ್ತು, ಹಾಗಾದರೆ ಇದು ಸರ್ವ್ ಮಾಡುವಾಗ ಓಕೆ. ಥ್ಯಾಂಕ್ ಯು ಸೋ ಮಚ್. ಎಸ್, ಸೊ ವೀಕ್ಷಕರೇ, ಟೊಮ್ಯಾಟೊ ಈರುಳ್ಳಿ ಹಾಕಿ ಅದು ಕೂಡ ಮೆಣಸಿನ್ಕಾಯಿ ಕಾಯಿ ಚಟ್ನಿದು ಒಂದು ಡಿಫ್ರೆಂಟ್ ಆಗಿ ಒಂದು ಚಟ್ನಿ ಮಾಡಿಕೊಟ್ಟಿದ್ದಾರೆ. ಟೊಮ್ಯಾಟೊ ಈರುಳ್ಳಿ ಹಸಿಯೇ ಹಾಕಿ ಇದರದೊಂದು ಟೇಸ್ಟ್ ಬೇರೆನೇ ಇರ್ಬೋದು ಅಂತ ಕಾಣುತ್ತೆ. ಬಟ್ ಎನಿ ಹಾವ್ ಈ ಚಟ್ನಿಯನ್ನು ಯಾವ ಥರ ಮಾಡ್ಕೊಳ್ಳೋದು ಅಂತ ನೋಡ್ಕೊಂಡು ತೆಂಗಿನ ಚಟ್ನಿ ತಯಾರಿಸುವ ವಿಧಾನ. ಮೊದಲು 1 ಕಪ್ ತೆಂಗಿನ ತುರಿಗೆ ಹಸಿಮೆಣಸು, ಬೆಳ್ಳುಳ್ಳಿ, ಕರಿಬೇವು, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ನಂತರ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅನ್ನು ಬಿಸಿ ಮಾಡಿಕೊಂಡು ಸಾಸಿವೆ, ಜೀರಿಗೆ, ಜಜ್ಜಿದ ಬೆಳ್ಳುಳ್ಳಿ, ಕರಿಬೇವು ಹಾಕಿ ಒಗ್ಗರಣೆ ಮಾಡಿಕೊಳ್ಳಿ. ಆನಂತರ ರುಬ್ಬಿದ ಚಟ್ನಿಗೆ ಹೆಚ್ಚಿದ ಟೊಮ್ಯಾಟೊ ಹಾಗೂ ಈರುಳ್ಳಿ ಹಾಕಿ ಕಲಸಿಕೊಳ್ಳಿ. ಈಗ ತಯಾರ್ ತೆಂಗಿನ ಚಟ್ನಿ. ಎಸ್, ಸೊ ಅಮಿತ್ ಅವರೇ, 2 ರೆಸಿಪೀಸ್ಗಳು ಫಾಸ್ಟಾಗಿ ರೆಡಿ ಮಾಡಿದ್ದೀರಾ. ಸೊ ಈ ಆಫೀಸಿಗೆಲ್ಲ ಹೋಗುವಾಗ ಅಥವಾ ಇನ್ನು ಸ್ಕೂಲೆಲ್ಲ ಓಪನ್ ಆಗ್ತಾ ಇದೆ, ಬೆಳಿಗ್ಗೆದ್ದೆಲ್ಲ ಸ್ವಲ್ಪ ಗಡಿಬಿಡಿಯಲ್ಲಿರುವಾಗ ಇದೆಲ್ಲ ಮಾಡ್ಕೊಳ್ಬೋದು ಫಾಸ್ಟ್. ಸೊ ಟೇಸ್ಟ್ ನೋಡುವಾಗಾದರೆ ಅಲ್ವಾ? ಸೊ ಫಸ್ಟ್ ದೋಸೆ ಮಾಡಿಕೊಟ್ಟಿದ್ದೀರಾ. ಸೊ ತಗೊಳ್ಳಿ ನೀವು ಕೂಡ. ಸೊ ಹೀಗೇನೆ ತಿನ್ನೋದಾ ಅಥವಾ ಚಟ್ನಿ ಜೊತೆ ತಿಂದರೆ ಚೆನ್ನಾಗಿರುತ್ತಾ? ಚಟ್ನಿ ಜೊತೆ ತಿಂದರೆ ಚೆನ್ನಾಗಿ. ಓಕೆ, ನಾನು ಹೀಗೇನೆ ಫಸ್ಟ್ ಟೇಸ್ಟ್ ನೋಡ್ತೇನೆ. ಆ್ಯಕ್ಚುಲಿ ಚಟ್ನಿ ಅವಶ್ಯಕತೆ ಇಲ್ಲ ಇದಕ್ಕೆ. ಯಾಕಂತ ಹೇಳಿದ್ರೆ ಹಸಿಮೆಣಸು, ಈರುಳ್ಳಿ, ಟೊಮ್ಯಾಟೊ ಅದರದ್ದೊಂದು ಬೇರೆಯೇ ಟೇಸ್ಟ್ ಇದೆ. ಜೊತೆಗೆ ಒಂಥರ ಆಮ್ಲೆಟ್ ತಿಂದದ್ದೇ ಒಂದು ಟೇಸ್ಟ್. ಅದರಲ್ಲಿ ಒಂದು ಮೊಟ್ಟೆ ಇರುತ್ತೆ, ಇದರಲ್ಲಿ ಮೊಟ್ಟೆ ಇರಲ್ಲ ಅಷ್ಟೇ. ಬಟ್ ಬ್ರೇಕ್ಫಾಸ್ಟಿಗೆ ಈ ಥರ ಮಾಡ್ಕೊಳ್ಬೋದು ಅಂತ ಹೇಳಿದರೆ ಚೆನ್ನಾಗಿದೆ ಇದು. ಅಷ್ಟೊಂದು ಹೆವಿ ಅಂತಲೂ ಅನಿಸಲ್ಲ, ಅಥವಾ ಖಾರ ಉಪ್ಪು ಅದೆಲ್ಲ ಚೆನ್ನಾಗಿ ಬ್ಲೆಂಡ್ ಆಗಿ ಚೆನ್ನಾಗಿದೆ ದೋಸೆ. ಸೂಪರ್. ಸೊ ಚಟ್ನಿ ಟೇಸ್ಟ್ ನೋಡುವಾಗ ಅಲ್ವಾ? ಎಸ್, ತಗೊಳ್ಳಿ ನೀವು ಕೂಡ. ಚೆನ್ನಾಗಿದೆ. ಈರುಳ್ಳಿ ಟೊಮೆಟೊ ಆಮೇಲೆ ಹಾಕಿರೋದ್ರಿಂದ ಆ ಖಾರಕ್ಕೆ ತಕ್ಕಂತೆ ಇದರ ಹಸಿ ಜ್ಯೂಸಿಯಾಗಿ ಬರುತ್ತೆ ಅಲ್ವಾ? ಚೆನ್ನಾಗಿದೆ, ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಊಟಕ್ಕೂ. ಆ್ಯಂಡ್ ಈ ದೋಸೆಗೂ ಮಾಡಿಸಿದಾಗಿದೆ. ನೈಸ್, ವೆರಿ ನೈಸ್. ಸಿಂಪಲ್ ರೆಸಿಪೀಸ್ ಬಟ್ ರಿಚ್ ಇನ್ ಟೇಸ್ಟ್ ಹಾಗೆ. ಬಟ್ ಚೆನ್ನಾಗಿದೆ, ವಂಡರ್ಫುಲ್. ಹೇಗೆ ಅನಿಸ್ತು ನಿಮಗೆ ಕಿಚನಲ್ಲಿ? ಚೆನ್ನಾಗಿ ಅನಿಸ್ತು. ಸೊ ನೀವು ಇದೇ ಥರ ಒಂದೊಂದೇ ವರ್ಡೇ ಆನ್ಸರ್ ಕೊಡೋದು ನನ್ನ ಹತ್ರ ಯಾವಾಗಲೂ ಬಂದಾಗ. ಬಟ್ ಎನಿ ಹಾವ್ ತುಂಬ ಖುಷಿ ಆಯಿತು ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಓಕೆ, ಸೊ ನಮ್ಮ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅವರ ಕಡೆಯಿಂದ ಒಂದು ಸಣ್ಣ ಗಿಫ್ಟ್ ನಿಮಗೆ. ಹಾಗೆಯೇ ಭದ್ರಾವತಿಯಿಂದಲೂ ಒಂದು ವಂಡರ್ಫುಲ್ ಆದಂಥ ಕುಚಲಕ್ಕಿ ಇದು. ಸೊ ದಟ್ ಈಸ್ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್. ಸೊ ಅವರ ಕಡೆಯಿಂದ ಒಂದು ಗಿಫ್ಟ್. ಥ್ಯಾಂಕ್ ಯು ಸೊ ಮಚ್. ಎಸ್, ಸೊ ವೀಕ್ಷಕರೇ, ಈ ಮಾಡರ್ನ್ ಲೈಫಲ್ಲಿ ನಮ್ಮ ಒಂದು ದಿನಚರಿ ಹೇಗಿರುತ್ತೆ ಅಂತ ಹೇಳಿದರೆ ತುಂಬಾ ಬ್ಯುಸಿ ಆಗಿರ್ತೇವೆ. ಸೊ ಬ್ಯುಸಿ ಆಗಿದ್ದಾಗ ಈ ಶಾರ್ಟ್ಕಟ್ ಫುಡ್ಗಳು ಅಥವಾ ದಿಢೀರ್ ಮಾಡುವಂಥ ರೆಸಿಪೀಸ್ಗಳು ತುಂಬಾ ಹೆಲ್ಪ್ ಬೀಳುತ್ತೆ. ಆ್ಯಂಡ್ ಖಂಡಿತವಾಗ್ಲೂ ಇವತ್ತಿನ ನಮ್ಮ ಸಂಚಿಕೆಯಲ್ಲಿ 2 ಸೂಪರ್ ರೆಸಿಪೀಸ್ಗಳನ್ನು ಕಲ್ತ್ಕೊಂಡ್ವಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೋರ್ವ ಯಾರಾದರೂ ಗೆಸ್ಟ್ ಇರ್ತಾರೆ, ಮತ್ತೆರಡು ರೆಸಿಪಿಗಳ ಜೊತೆ ಸಿಗೋಣ ಅಂತ ಹೇಳ್ತಾ ಅಲ್ಲಿ ತನಕ ನಗ್ನಾಗ್ತಾ ಇರಿ. ಬಾಯ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಅಶ್ವಿನಿ ಹೇರ್ ಆಯಿಲ್. ನಮ್ ಫ್ಯಾಮಿಲಿ ಹೆಲ್ತ್ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.